ಭಾರತೀಯ ಅಂಚೆ ಇಲಾಖೆ ಪುತ್ತೂರು ಅಂಚೆ ವಿಭಾಗದ 43ನೇ ವರ್ಷದ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಲಯನ್ಸ್ ಕ್ಲಬ್ ಬಂಟ್ವಾಳ ಇದರ ಆಶ್ರಯದಲ್ಲಿ ರಾರಾಸಂ ಫೌಂಡೇಶನ್ ಬಂಟ್ವಾಳ, ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು, ರೆಡ್ ಡ್ರಾಪ್ ಮಂಗಳೂರು, ಲೇಡಿಗೋಷನ್ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ, ಆಧಾರ್ ಕ್ಯಾಂಪ್, ಕ್ಯಾನ್ಸರ್ ಅರಿವು ಕಾರ್ಯಕ್ರಮ, ಅಂಚೆ ಇಲಾಖಾ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಬಿಸಿ ರೋಡ್ನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಕ್ತದಾನ ಅತ್ಯಂತ ಶ್ರೇಷ್ಠವಾದುದು. ತುರ್ತು ಸಂದರ್ಭದಲ್ಲಿ ಜೀವ ಉಳಿಸುವ ಏಕೈಕ ದಾನ ಇದಾಗಿದೆ. ರಕ್ತದಾನ ಶಿಬಿರ ಆಯೋಜಿಸುವುದು ಸುಲಭ, ಆದರೆ ದಾನಿಗಳನ್ನು ತರುವುದು ಕಷ್ಟದ ಕೆಲಸ. ಅಂಚೆ ಇಲಾಖೆ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತನ್ನ ಸ್ಥಾಪನಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದೆ ಎಂದು ಹೇಳಿದರು. ಜನರಿಗೆ ಗೊತ್ತಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಭಾರತೀಯ ಅಂಚೆ ವಿಭಾಗ. ಯಾಕೆಂದರೆ ಬ್ಯಾಂಕ್ಗಳಿಗಿಂತಲೂ ಜನರನ್ನು ಅತ್ಯಂತ ಹತ್ತಿರದಿಂದ ತಲುಪುವ ಒಂದು ವ್ಯವಸ್ಥೆ ಇದ್ರೆ ಅದು ಅಂಚೆ ವಿಭಾಗ. ಹಾಗೆ ಹಲವಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವಂತ ಮುಂಚೆ ಅಂಚೆ ವಿಭಾಗ ಈ ದೇಶದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಂಸ್ಥೆ. ಹಾಗಾಗಿ ನಮ್ಮ ಫೌಂಡೇಶನ್ ಡೇ ಅನ್ನ ಅತ್ಯಂತ ಅರ್ಥಪೂರ್ಣವಾಗಿ ಈ ಸಂದರ್ಭದಲ್ಲಿ ಆಚರಿಸಿಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ರಕ್ತದಾನ ಈಗಾಗಲೇ ಹೇಳಿದ ಹಾಗೆ ಅತ್ಯಂತ ಶ್ರೇಷ್ಠ ದಾನ. ನಾವು ದಾನದಲ್ಲಿ ಅನ್ನದಾನ ಮಾಡ್ಬೋದು, ವಿದ್ಯಾದಾನ ಮಾಡ್ಬೋದು. ಇವೆಲ್ಲ ದಾನಕ್ಕೆ ಯಾರಿಗೆ ಅದು ಸಿಗ್ತದೆ ಅನ್ನೋದನ್ನು ಮುಂಚೆ ಕೊಡುವವರಿಗೆ ಗೊತ್ತಿರ್ತದೆ. ಆದರೆ ರಕ್ತ ಒಂದು ಮಾತ್ರ ದಾನ ಮಾಡಿದವರಿಗೆ, ಯಾರಿಗೆ ನನ್ನ ರಕ್ತ ಹೋಗ್ತಾ ಇದೆ ಅಂತ ಹೇಳಿ ಗೊತ್ತಿಲ್ಲದೆ ಮಾಡುವಂಥ ದಾನ ಅತ್ಯಂತ ದೇವರಿಗೆ ಹತ್ತಿರವಾದ ಜೀವವನ್ನು ಉಳಿಸುವಂತ ದಾನ ಅಂತ ಹೇಳಿದ್ರೆ ರಕ್ತದಾನ. ಒಂದು ಯೂನಿಟ್ ರಕ್ತವನ್ನು ನೀಡಿದಾಗ ಬರೀ ಒಬ್ಬ ವ್ಯಕ್ತಿಗಲ್ಲ, ಅದರಿಂದ ಹಲವಾರು ಜನರಿಗೆ ಪ್ರಯೋಜನ ಆಗ್ತದೆ. ಪುತ್ತೂರು ಅಂಚೆ ಇಲಾಖೆಯ ಹಿರಿಯ ಅಧೀಕ್ಷಕಿ ಡಾಕ್ಟರ್ ಏಂಜಲ್ ರಾಜ್ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಬಂಟ್ವಾಳ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ವಸಂತ್ ಬಾಳಿಗ, ರೆಡ್ ಕ್ರಾಸ್ ಸಂಸ್ಥೆಯ ಸಂಯೋಜಕ ಪ್ರವೀಣ್ ಕುಮಾರ್, ರೆಡ್ ಡ್ರಾಪ್ನ ಫಾದರ್ ಅಶ್ವಿನ್ ಕಡೋಸಾ, ಲೇಡಿಗೋಷನ್ ಆಸ್ಪತ್ರೆಯ ಡಾಕ್ಟರ್ ಅದಿತ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಹಾಯಕ ಅಂಚೆ ಅಧೀಕ್ಷಕರಾದ ಜೋಸೆಫ್ ರೋಡ್ರಿಗಸ್ ಸ್ವಾಗತಿಸಿದರು. ರಾರಾಸಂ ಫೌಂಡೇಶನ್ನ ಅಧ್ಯಕ್ಷ ರಾಧಾಕೃಷ್ಣ ಬಂಟ್ವಾಳ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.